ಬೃಹತ್ ಗಾತ್ರದ ಹೆಬ್ಬವೊಂದು ಕಾರಿನ ಬೋನೆಟ್ ಒಳಗೆ ನುಗ್ಗಿ ಮನೆ ಮಂದಿಯ ಆತಂಕಕ್ಕೆ ಕಾರಣವಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಶೆಡಿಯಾಪು ಎಂಬಲ್ಲಿ ನಡೆದಿದೆ. ಶೆಡಿಯಾಪು ನಿವಾಸಿ ತೇಜಸ್ ಗೌಡ ಎಂಬುವರ ಮನೆಯ ಕೋಳಿ ಗೂಡಿನ ಬಳಿ ಮುಂಜಾನೆ ಪತ್ತೆಯಾಗಿದ್ದ ಹೆಬ್ಬಾವನ್ನು ನೋಡಿದ ಮನೆ ಕೆಲಸದವರು ಹೆಬ್ಬಾವನ್ನು ಹಿಡಿಯಲು ಪ್ರಯತ್ನಿಸಿದರು. ಆದರೆ ಕೆಲಸಗಾರರ ಕೈಯಿಂದ ತಪ್ಪಿಸಿದ ಹೆಬ್ಬಾವು ಮನೆಯ ಶೆಡ್ನಲ್ಲಿ ನಿಲ್ಲಿಸಿದ ಕಾರಿನ ಅಡಿಗೆ ನುಗ್ಗಿ ಅಲ್ಲಿಂದ ನೇರವಾಗಿ ಕಾರಿನ ಬೋನೆಟ್ ಒಳಗೆ ಸೇರಿಕೊಂಡಿದೆ. ಮನೆ ಮಂದಿ ಎಷ್ಟು ಪ್ರಯತ್ನಿಸಿದರೂ ಹಾವನ್ನು ಹೊರತೆಗೆಯಲಾಗದೆ ಹಿನ್ನೆಲೆಯಲ್ಲಿ ಪುತ್ತೂರಿನ ಉರಗಪ್ರೇಮಿ ತೇಜಸ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಕಾರಿನ ಬೋನೆಟ್ ಒಳಗೆ ಭದ್ರವಾಗಿ ಕುಳಿತಿದ್ದ ಹಾವನ್ನು ಹರಸಾಹಸ ಪಟ್ಟು ಹೊರತೆಗೆಯಲಾಗಿತ್ತು. ಸುಮಾರು 8 ಅಡಿ ಉದ್ದದ ಈ ಹೆಬ್ಬಾವನ್ನು ಬಳಿಕ ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಗಿದೆ.